ಆಹಾ ಎಂತ ಗಾಳಿ. ಎಂತ ಗೊತ್ತುಂಟಾ, ನಾನು ಸಣ್ಣದಿರುವಾಗ ಬೊಲ್ಲದಲ್ಲಿ ಹೋಗಿದ್ದೆ. ಇಲ್ಲಿ ಅಲ್ಲ, ಇಂಥದ್ದೇ ತೋಡ ಆ ಕಡೆ ಒಂದು ಉಂಟು. ನಾನು ಫಸ್ಟಿಗೆ ಬರ್ತೇನಲ್ಲ, ಫಸ್ಟಿಗೆ ಒಂದು ಶಂಕ ಸಿಗ್ತದಲ್ಲ ಅಲ್ಲಿ. ಸಂಜೆಗೆ ಗೋಂಕು ಬೇಕಂತೆ, ಹೋದ ಉಂಡಾ. ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಜೋರಾಗಿ ಮಳೆ ಬರ್ತಾ ಉಂಟು. ಅಂತೂ ಮಳೆಗಾಲ ಸ್ಟಾರ್ಟ್ ಆಯ್ತು. ಹೇಳ್ತಾರಲ್ವಾ, ಜೂನಲ್ಲಿ ಮಕ್ಳಿಗೆಲ್ಲ ಶಾಲೆ ಸ್ಟಾರ್ಟ್ ಆಗುವಾಗ ಇಲ್ಲಿ ಮಳೆ ಸ್ಟಾರ್ಟ್ ಆಗ್ತದೆ ಅಂತ. ಅದು ನಿಜ ಆಯ್ತು. ಸೊ ಮೊನ್ನೆ ಬಂದ ಮಳೆ ಅಲ್ಲ, ಬಟ್ ಇವತ್ತು ಫುಲ್ಲು ಮಳೆಗಾಲದ ತರನೇ ಆಗಿದೆ. ಸೊ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ, ಬನ್ನಿ. ಹಬ್ಬಬ್ಬ, ತುಂಬಾ ದಿನಗಳ ನಂತರ ಮಳೆ ಬರ್ತಾ ಉಂಟು. 3:30 ಗಂಟೆ ಆಯ್ತು, ಸಿಡಿಲು ಸಮೇತ ಮಳೆ ನೋಡಿ. ಹಳ್ಳಿ ಅಂದ್ರೆ ಇದೆ ಅಲ್ವಾ, ಫುಲ್ ಮಳೆ ಮಳೆ ಮಳೆ. ಕತ್ತಲಾಗಿದೆ ಮಧ್ಯಾಹ್ನ ಮತ್ತು. ಇದು ನೋಡಿ ಎಲ್ಲಿಗೆ ಹಾರಿದೆ ಅಂತ. ಐ ಆಹಾ ಎಂತ ಗಾಳಿ. ಗುರುಪ್ರಸಾದ್ ಅವರು ಕೂಡ ಬೇಗ ಬಂದಿದ್ದಾರೆ ಇವತ್ತು. ಹಲೋ ಹಲೋ. ಕರೆಂಟ್ ಕೂಡ ಇಲ್ಲ ಗೈಸ್, ಕರೆಂಟ್ ಇಲ್ಲ, ಹೋಗಿದೆ. ಬಾಸ್ ಗೈಸ್, ಸಂಜೆ 4 ಗಂಟೆ ಆದದ್ದು, ಇನ್ನು ಕೂಡ ಮಳೆ ಮುಗ್ದಿಲ್ಲ. ಇವತ್ತಾದ್ರೆ ಹೌದು ಮಳೆಗಾಲ. ಓ ಬೋ, ನಾನು ನೋಡ್ತೇನೆ, ದೊಡ್ಡ ಸಿಡಿಲು ಬರ್ತದೆ ಈಗ. ಇದರಲ್ಲಿ ಸ್ವಲ್ಪ ಬ್ರೈಟ್ ಕಾಣ್ತುಂಟು, ಬಟ್ ಕತ್ತಲಾಗಿದೆ ಆಯ್ತಾ, ಫುಲ್ ಕತ್ತಲಾಗಿದೆ ನೋಡಿ ಗೈಸ್, ಫುಲ್ಲು. ವ್ಲಾಗ್ ಕಂಪ್ಲೀಟ್ ಆಗ್ತದ ಗೊತ್ತಿಲ್ಲ. ಸೊ ಕರೆಂಟ್ ಬೇರೆ ಇಲ್ಲ, ಯಾವಾಗ ಬರ್ತದೆ ಗೊತ್ತಿಲ್ಲ. ಮೊಬೈಲಲ್ಲಿ ಬ್ಯಾಕಪ್ ಕೂಡ ಮಾಡ್ಕೊಂಡಿಲ್ಲ. ಈಗ ಬ್ಯಾಟ್ರಿ ಸೇವರ್ ಹಾಕಿದ್ದೇನೆ ಅಷ್ಟೇ. ಸೊ ಬ್ಯಾಕಪ್ ಕೂಡ ಇಲ್ಲ. ನೋಡುವ ಎಷ್ಟು ಹೊತ್ತು ವ್ಲಾಗ್ ಮಾಡ್ಲಿಕ್ಕೆ ಆಗ್ತದೆ ಅಷ್ಟೊತ್ತು ಮಾಡ್ತೇನೆ. ಈಗ ಆಚೆ ಹೋಗ್ಲಿಕ್ಕೆ ಸಾಕ್ತಾ ಇಲ್ಲ, ಅಷ್ಟು ಸಿಡಿಲು ಬರ್ತುಂಟು. ನನ್ಗೆ ಮಳೆ ಆದ್ರೆ ತುಂಬಾ ಇಷ್ಟ. ಈ ಸಿಡಿಲು ಮಿಂಚು ಬಂದ್ರೆ ನಾನು ಹೊರಗಡೆ ಹೋಗುದಿಲ್ಲ. ಸೊ ಮೊಬೈಲ್ ಕೂಡ ಮುಟ್ಟುದಿಲ್ಲ. ಬಟ್ ಇವತ್ತು ವ್ಲಾಗ್ ಮಾಡ್ತಾ ಇದ್ದೇನೆ. ಬಾಯ್ ಬಾಯ್. ದೊಡ್ಡ ಸಿಡಿಲು ಬಂತು, ಕೇಳಿಸಾ? ದೊಡ್ಡ ಸಿಡಿಲು, ಡಮ್ ಡಮ್ ಡಮ್. ಈ ಸಲದ ಗಿಫ್ಟ್ ಕೂಡ ರೆಡಿ ಆಗಿದೆ ಗೈಸ್. ಗಿಫ್ಟ್ ಎಲ್ಲ ರೆಡಿ ಆಗಿದೆ. ಇದನ್ನ ರೀಚ್ ಮಾಡಿಸ್ಬೇಕಷ್ಟೇ. ನಮ್ದು ಇಲ್ಲಿ 1 ನಿಮಿಷ. ಎಸ್, ಗಿಫ್ಟ್ ರೆಡಿ ಆಗಿದೆ. ಅದನ್ನ ರೀಚ್ ಮಾಡಿಸ್ಬೇಕು. ಅಮ್ಮನ ಹತ್ರ ಕೊಟ್ಟು ಬನ್ನಿ ಅಂತ ಹೇಳಿದ್ದೇನೆ ನಾಳೆ. ಅಂದ್ರೆ ಅದು ಮಾಣಿಯಲ್ಲಿ ಒಂದು ಸೈಬರ್ ಶಾಪ್ನವರಂತೆ ಅವರು. ಸೊ ಅವರಿಗೆ ಕೊಡೋದು. ಅವರೇ ಗಿಫ್ಟ್ ವಿನ್ನರ್ ಆಗಿದ್ದಾರೆ. ಸೊ ನೋಡುವ ಅವ್ರ ಅನ್ಬಾಕ್ಸಿಂಗ್ ವಿಡಿಯೋ ಕಳಿಸಿದ್ರೆ ಅದನ್ನ ಹಾಕ್ತೇನೆ, ಏನಿತ್ತು ಅಂತ ಹೇಳ್ತೇನೆ ಅದರಲ್ಲಿ. ಸೊ ಇಷ್ಟು ಗೈಸ್. ಇವತ್ತು ನನ್ನೊಟ್ಟಿಗೆ ಹೊಸೊಬ್ಬ ಇದ್ದಾನೆ, ಸಂಜಯ್ ಮಾಣಿ ಕಾಪಿ ಕಾರ್ಡ್. ಸೊ ಇವತ್ತು ನಿನ್ನೆ ಮಳೆ ಇರಲಿಲ್ಲ, ಇವತ್ತು ಮಳೆ ಉಂಟು. ಮಳೆ ಒಟ್ಟಿಗೆ ಹೋಗ್ತಿದ್ದೇವೆ ನಾವು ಕೊಡೆ ಇಟ್ಕೊಂಡು.
ಇವತ್ತು ಚಿಬ್ಬೇಕ ಎದುರಿಗೆ ಬರುದಿಲ್ಲ, ನಾವೇ ಹೋಗ್ತಿದ್ದೇವೆ ಚಿಬ್ಬೇಕನ ಮನೆಗೆ. ಇವಾಗ ನೋಡಿ ಮಳೆ ಬರ್ತಾ ಉಂಟು, ಪಿರಿ 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 ಮಳೆ. ನೆಟವಯ್ಯ ಪಂತಿಂಡಿ ನೆಟೆ ಬೈ ಎಡೆ ಏಡಿ ತುಚ್ಚು ನಾವು ಪೋಡಿಗೆ ನಾವು ಏಡಿ ಏಡಿ ಡೆಂಜಿ ಡೆಂಜಿ. ಈ ಕೊಡೆ ಅಡ್ಡ ಇರುದು ಕಾಣುದೇ ಇಲ್ಲ. ಸೊ ಗೈಸ್, ನಿನ್ನೆ ಮಳೆ ಇರಲಿಲ್ಲ, ಇವತ್ತು ಮಳೆಯೊಟ್ಟಿಗೆ ಹೋಗ್ತಿದ್ದೇವೆ. ಮತ್ತೆ ಮೊಬೈಲ್ ಚಂಡಿ ಆಗ್ತದೆ, ಅದಕ್ಕೆ ಕೊಡೆ ಹಿಡ್ದಿದ್ದೇನೆ, ಇಲ್ಲದಿದ್ರೆ ಮಳೆಗೆ ನೆನೆದುಕೊಂಡು ಹೋಗ್ಬೋದಿತ್ತು. ಮತ್ತೆ ಎಂತ ಎಂತಾದ್ರೂ ಹೇಳಿಕ್ಕೆ ಉಂಟಾ? ನಿನ್ನೆ ನೀರಿರ್ಲಿಲ್ಲ ಅಲ್ಲ, ನಾನು ನಿಮ್ಗೆ ತೋರಿಸಿದ್ದೆಲ್ಲ ನಿನ್ನೆ ಗದ್ದೆ. ಇವತ್ತು ನೋಡಿ ಗದ್ದೆಯಲ್ಲಿ ನೀರಾಗಿದೆ. ಗೈಸ್, ನಮ್ಮೂರಿಗೆ ಬನ್ನಿ, ನರ್ತೆ ಬೆಜ್ಜುವ. ಸ್ವಲ್ಪ ನೀರಾದ್ರೆ ನರ್ತೆ ಬರ್ತದೆ ಇದ್ರಲ್ಲೆಲ್ಲ, ಆಯ್ತಾ? ನರ್ತೆ ಬರುವ ಕಂಡವನ್ನ ತೋರಿಸ್ತೇನೆ ನಿಮ್ಗೆ, ನರ್ತೆ ಇರುವಂತಹ ಗದ್ದೆಯನ್ನ ತೋರಿಸ್ತೇನೆ, ಆಯ್ತಾ? ನರ್ತೆ ಬೆಜ್ಜುವಲ್ಲಿ ಹುಷಾರಿದ್ದಾನೆ ಸಂಜಯ್. ಆಕ್ಚುಲಿ ನಾನು ಬ್ಲ್ಯಾಕ್ ಕೊಡೆ ಇಟ್ಕೊಂಡಿದ್ದೇನೆ, ಅವನು ಕಲರ್ ಕಲರ್ ಕೊಡೆ ಇಟ್ಕೊಂಡಿದ್ದಾನೆ. ಅಬ್ಬಾ ಇಂದು ಖುಷಿ ಆಯ್ ನಿಂಕ್ ನೀರ್ದುಲ್ಲ. ಗೈಸ್, ನಾವೆಲ್ಲ ಸಣ್ಣದಿರುವಾಗ ಇಲ್ಲಿ ತನಕ ಅಗಾಲ ಇತ್ತು ತೋಡು. ಏನ್ ನಟಿ ಬೊಲ್ಲಡ್ ಬೋತೆ ಎಲ್ಲಿಯಪ್ಪನಾಗ. ಒಂದ್ ನಿಮಿಷ, ಇನ್ನೊಂದು ಹೇಳಿಕ್ಕಿತ್ತು. ಎಂತ ಗೊತ್ತುಂಟಾ, ನಾನು ಸಣ್ಣದಿರುವಾಗ ಬೊಲ್ಲದಲ್ಲಿ ಹೋಗಿದ್ದೆ. ಇಲ್ಲಿ ಅಲ್ಲ, ಇಂಥದ್ದೇ ತೋಡು ಆ ಕಡೆ ಒಂದುಂಟು. ನಾನು ಫಸ್ಟಿಗೆ ಬರ್ತೇನಲ್ಲ, ಫಸ್ಟಿಗೆ ಒಂದು ಶಂಕ ಸಿಗ್ತದಲ್ಲ, ಅಲ್ಲಿ ನಾನು ಅಮ್ಮ ಈ ಬಟ್ಟೆ ಒಗಿಲಿಕ್ಕೆ ಬರ್ತಾರೆ. ಬಟ್ಟೆ ಒಗಿಲಿಕ್ಕೆ ಬರುವಾಗ ನಾನು ಅವರ ಹಿಂದೆ ಬಂದದ್ದು. ಅಪ್ಪ ಅಲ್ಲಿ ರೇಡಿಯೋದಲ್ಲಿ ಕ್ರಿಕೆಟ್ ಕಿವಿ ಕೊಡ್ತಾ ಇದ್ರು. ಅವರಿಗೆ ನನ್ನ ಗೋಚರವೇ ಇಲ್ಲ. ಇತ್ತೆ ನೀರು ಹಚ್ಚುವ ಒಂದು ಆಗ ಉಂಟಲ್ಲ, ಅಮ್ಮನ ಹಿಂದೆ ಬಂದದ್ದು. ಅಮ್ಮನಿಗೆ ಸಹ ಗೊತ್ತಿಲ್ಲ. ನಾನು ಗುಂಡಿರ್ಲಿಕ್ಕಿಲ್ಲ ಅಂತ ಹೇಳಿ, ಆಗ ಎಷ್ಟು ಗೊತ್ತು, ನಾನು ಅಂಗನವಾಡಿಗೆ ಹೋಗ್ತಿದ್ನೇನಷ್ಟೇ. ಗುಂಡಿ ಇರ್ಲಿಕ್ಕಿಲ್ಲ ಅಂತ ಹೇಳಿ ತೋಡಿಗೆ ಇಳ್ದದ್ದು. ನಾನು ಹೋದದೆ ನೀರಲ್ಲಿ ಹೋಗಿ ಬಲ್ಲೆಯಲ್ಲಿ ಸಿಕ್ಕಿಕೊಂಡಿದ್ದೇನೆ ಅಂತೆ. ಜೋರು ಅಳ್ತಾ ಇದ್ದೆ. ಮತ್ತೆ ಅಮ್ಮ ನೋಡುವಾಗ ಅಲ್ಲಿ ಬಲ್ಲೆಯಲ್ಲಿ ಇದ್ದಂತೆ. ಮತ್ತೆ ಬಲ್ಲೆಯಲ್ಲಿ ಸಿಕ್ಕಿ ಮತ್ತೆ ಕರ್ಕೊಂಡು ಹೋದ. ಇಲ್ಲದಿದ್ರೆ ಆನೆ ಬಲ್ಲೆಗೆ ಲಾಸ್ಟ್ ಆತದ. ಗೈಸ್, ಎಂತ ಗೊತ್ತುಂಟ ಗೈಸ್, ಅಮ್ಮ ಸಂಜಿಗೆ ಪೆಟ್ಟೆ ಸಿಗ್ಲಿಲ್ಲ. ನಿಕ್ಕು ಪೆಟ್ಟೆ ದಿಕ್ಕಿ ಜೊತೆ ಎಲ್ಲಿಯರ್ದೆ. ಇವನ ಅಣ್ಣ ಸಚಿನ್ ಇದ್ದಾನಲ್ಲ, ಅವನಿಂದಾಗಿ ನಂಗೆ ತುಂಬಾ ಪೆಟ್ಟು ಬೀಳ್ತಿತ್ತು. ಆಯ ಇಕ್ಕಲದಿಗೂ ದೂರ ನಿಜ್ಜಾಂಡವ ಆಯ ನಡೆದದ್ದು ಏತು ಪೆಟ್ಟು. ವಾವ್, ಏತ್ ಶೋಕ್ ಉಂಡು ಮಾರಾಯ. ನಕ್ಕೆ ಇಡೆ ಬಣ್ಣ ಕೊಂಚ ಸೋಕು ಡ್ರೆಸ್ ಮಾಂತ ನರೋಡು ಸೋಕ್ ಫೋಟೋ ತೆಪ್ಪಡದ ಮುಲ್ಪ ನಿನ್ನೊಂದು ಫೋಟೋ ಉಂಟು ಗೈಸ್. ನಾನೊಂದು ಸಂಜೆದು ಫೋಟೋ ಹಾಕ್ತೇನೆ ಆಯ್ತಾ ನಿಮಗೆ. ಮೊದಲಿದು ಸಂಜೆ ಮಂಜಿದು ಫೋಟೋ, ಸಣ್ಣದಿರುವಾಗದ್ದು, ಇಲ್ಲೇ ತೆಗ್ದದ್ದು. ಹೀಗೆ ಕೊಡೆ ಇಟ್ಕೊಂಡು ತೆಗ್ದದಲ್ಲ, ಮಾತ್ರ ಬ್ಲ್ಯಾಕ್ ಕೊಡೆ ಇದೂರ. ನೋಡಿ ಗೈಸ್, ನಿಮಗೆ ಶನಿವಾರ ಏನಾದರೂ ಫ್ರೀ ಇದ್ದರೆ ನಮ್ಮ ಊರಿಗೆ ಬನ್ನಿ ಆಯ್ತಾ, ಗಮ್ಮತ್ತು ಮಾಡುವ. ಗೈಸ್, ನಿನ್ನೆ ಮ್ಯಾಚ್ ಇದ್ದದಿಲ್ಲ ಆಯ್ತಾ, ಕ್ರಿಕೆಟ್ ಮ್ಯಾಚ್ ಇತ್ತು ಅಂತ ಹೇಳಿದೆ ಅಲ್ವಾ, ಇಲ್ಲೇ ಇವನು ಕೂಡ ಆಟ ಆಡಿದ್ದಾನೆ. ಹೌದಾ? ಸೋತದ? ಗೆದ್ದ್ಯಾ? ಏರಿಗೆ ಎಂದನೇರು ಏರ್ ಪ್ರವೀಣ್ ಅಣ್ಣನಕ್ಲಿ ಮಾನಿದಕ್ಲೇನಾ? ನೋಡಿ ಗುತ್ತಿನ ಮನೆ. ಸೊ ಈಗ ಚುಬ್ಬೇಕನ ಮನೆಗೆ ಹೋಗ್ತಿದ್ದೇವೆ. ಇಲ್ಲಿ ಒಂದು ಬಾವಿ ಉಂಟು, ಅದು ಬಾವಿ ಅಲ್ಲ ಮಾತ್ರ. ನೋಡಿ ಹೇಗುಂಟು ನೋಡಿ, ನೀರಾದ್ರೆ ಮಾತ್ರ ಫುಲ್ ಬರ್ತದೆ. ಈ ಕಡೆಯಿಂದ ಹೋಗ್ಲಿಕ್ಕೆ ಆಗ್ಲಿಕ್ಕಿಲ್ಲ ನೀರು ಬಂದ್ರೆ. ಆತಾ ಅದು ಮರಿ ಒಂದು ಮಿತ್ತು ಬೈದು ಫುಲ್ ಹಣ್ಣು ಮೀಂಚಿ ಬಾಲ್ಯಾ ತುಲಗೆ. ಇದು ಬಾವಿ ಫುಲ್ ಗುಂಡಿಂಟು. ಮಳೆಗೆ ಚೇರಂಟೆ ಇದ್ರೆ ಮಾತ್ರ ಉಂಟಲ್ಲ ಗಲೀಜಾಗ್ತದೆ ಹೋಗ್ಲಿಕ್ಕೆ. ಈಗ ಚೇರಂಟೆ ಬರ್ಬೇಕಷ್ಟೇ ಅಲ್ಲ, ಹಾಗೆ ಹೋಗ್ಬೋದು ಆರಾಮ್ಸೆ. ಅಂಬಟ್ಟೆ ಮರ, ಮಾವಿನಕಾಯಿ ಮರ, ಇದು ಗುತ್ತಿನ ಮನೆ. ಬ್ಯಾಕ್ ಟು ಹೋಮ್. ಸಾಧಾರಣ 1 ಗಂಟೆ ಆಣದ ನಮ್ಮ ಬೋದು ಮನೆಗೆ ಹೋಗಿದ್ವಿ. ಈಗ ವಾಪಸ್ ಮನೆಗೆ ಹೋಗ್ತಿದ್ದೇವೆ. ನೋಡಿ, ಸಂಜುವಿನಿಂದ ಒಂದು ಒಳ್ಳೆ ಕಾರ್ಯ ಆಗ್ತಾ ಉಂಟು. ಅಡ್ಡ ಬಿದ್ದ ಹೊಡೆದನಾ? ಜಾರ್ದು ಬೂರ್ನ ಮಾತ್ರ ಉಂಡತ್ತ ಹೋಲಿದೆವು ಸೊಂಟ.
ಸ್ವಲ್ಪ ನೀರು ಗೈಸ್. ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ, ಮೀನೆಲ್ಲ ಹಿಡಿಯೋದು ಇಲ್ಲ ಆಯ್ತಾ. ಮೀನೆಲ್ಲ ಹಿಡಿತಿದ್ವಿ ಲಾಸ್ಟ್ ಮಳೆಗಾಲದಲ್ಲಿ, ಜಾಲಿ ಮಾಡ್ತಿದ್ವಿ ಆಯ್ತಾ. ನಾನು ನಿಮಗೆ ಹೇಳಿದೆಲ್ಲ, ನರ್ತೆ ಇಲ್ಲಿ ತೋರಿಸ್ತೇನೆ. ಅದು ತಾವರೆಯ ಗದ್ದೆ, ಅದರಲ್ಲಿ ನರ್ತೆ ಎಲ್ಲ ಆಗ್ತಿತ್ತು. ನಾವು ಈಗ ಬರ್ತದಾನ ನರ್ತೆ ಬೈಜನ ನರ್ತೆ ಹೆಕ್ಕುದು ಹೇಗೆ ಅಂತ ಇನ್ನೊಂದ್ಸಲ ವಿಡಿಯೋದಲ್ಲಿ ಹೇಳ್ತೇನೆ. ಈಗ ನೀರಾಗ್ಲಿಲ್ಲ ಅದರಲ್ಲಿ, ಅದೇ ಗದ್ದೆ ನೋಡಿ. ಮತ್ತೆ ಹಾವೆಲ್ಲ ಉಂಟು ಅಂತೆಲ್ಲ ಹೆದ್ರಿ ಈಗ ಹೋಗುದಿಲ್ಲ ಯಾರು ಸಹ. ಆದರೆ ಇನ್ನೊಂದ್ಸಲ ನಿಮಗೆ ವಿಡಿಯೋ ಮಾಡ್ತೇನೆ, ನರ್ತೆ ಹೇಗೆ ಹೆಕ್ಕುದು, ಹೇಗಿರ್ತದೆ, ಏನು ಎತ್ತ ಅಂತ. ಇದರಲ್ಲಿ ತಾವರೆಲ್ಲ ಆಗ್ತಿತ್ತು ಮೊದಲು, ಇದೇ ಗದ್ದೆಯಲ್ಲಿ ನರ್ತೆ ಆಗುದು. ಮತ್ತೆ ಇದರಲ್ಲಿ ಸಾಕ್ತದೆ ನರ್ತೆಗೆ ಕನ್ನಡದಲ್ಲಿ ಎಂತ ಹೇಳುದು ಅಂತ ಹೇಳ್ಬೇಡಿ, ನನಗೆ ಗೊತ್ತಿಲ್ಲ ಆಯ್ತಾ. ಹಬ್ಬ ಮನೆಗೆ ಹೋಗ್ತಿದ್ದೇನೆ. ಸೊ ವಿಡಿಯೋ ಕ್ಲಾರಿಟಿ ಇರ್ಲಿಕ್ಕಿಲ್ಲ, ಯಾಕಂತ ಹೇಳಿದ್ರೆ ಕೊಡೆ ಇಟ್ಕೊಂಡಿದ್ದೇನಲ್ವಾ. ಕೊಡೆಗಿಂತ ಹೊರಗೆ ಮೊಬೈಲ್ ಹೋದ್ರೆ ಮೊಬೈಲ್ ಸಂಜೆ ಆಗ್ತದೆ ಗೈಸ್. ಅದಕ್ಕೋಸ್ಕರ ಆದಾಗೆ ವಿಡಿಯೋ ಮಾಡ್ತಿದ್ದೇನೆ ಅಷ್ಟೇ. ಸಂಜೆಗೆ ಗೋಂಕು ಬೇಕಂತೆ. ಹೌದಾ ಉಂಡಾ? ಖುಷಿ ಆಗ್ಬಿಡದ ಕನೇರ್ದೆಲ್ಲ ಕೊಪ್ಪು. ನನೆಜ್ಜಿ ಒಂಜಿ ಎತ್ತೇನೆ ಬಲ, ನೀ ಕಾಸೆ ಬಾಡ್ನೆಗೆ ತಕ್ಕೊಂಜಿ ದಿಕ್ಕನದು ಬಲ. ನೀವು ಚೆನ್ನೆಕಾಯಿ ಕೇಳಿದ್ದೀರಾ ಗೈಸ್? ಇದು ಚೆನ್ನೆಕಾಯಿ ಆಗುದು ಆ ಮರ. ಚೆನ್ನೆ ಮನೆ ಆಟ ಆಡ್ತಾರಲ್ಲ, ಅದರಲ್ಲಿ ಕೆಂಪು ಕಾಯಿ ಇರ್ತದಲ್ಲ, ಅದು ಇದೆ ಮರದಲ್ಲಿ ಆಗುದು. ಬೀಳ್ತಾ ಇರ್ತದೆ ಇಲ್ಲಿ. ಈಗ ಮಳೆಗಾಲ ಅಲ್ಲ, ಇಲ್ಲ ಸೊಳ್ಳೆ ಕೂಡ ಕಚ್ಚಿತುಂಟಿಲ್ಲಿ. ವಾಪಸ್ ಮನೆಗೆ ಹೋಗ್ತಿದ್ದೇವೆ. ಈಗ ನೀಟು ನೀರು ಆತಜಿ, ತೋಡ್ರು ಮಾತ್ರ ನೀರು ಆತನಿಯಾ.